ಕೈಗೆ ಬಂದ ತುತ್ತು ಬಾಯಿಗೆ ಸಿಗಲಿಲ್ಲ ಎನ್ನುವಂತಹ ಗಾದೆಯಂತಹ ಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಅಕ್ರಮ ಸಕ್ರಮದಲ್ಲಿ ಭೂಮಿ ಪಡೆದವರಿದ್ದಾರೆ. ಸರ್ಕಾರದ ಮೂಲಕ ತಮಗೆ ದೊರೆತ ಭೂಮಿಗೆ ಸರ್ಕಾರಕ್ಕೆ ಕಟ್ಟಬೇಕಾದ ಎಲ್ಲಾ ಶುಲ್ಕ ಪಾವತಿಸಿದ ಬಳಿಕವೂ ಭೂಮಿಯನ್ನ ತನ್ನ ಹೆಸರಿಗೆ ಮಾಡಿಕೊಳ್ಳಲು ಪುತ್ತೂರಿನ ಜನ ವರ್ಷಗಟ್ಟಲೆ ಸರ್ಕಾರಿ ಕಚೇರಿಗಳ ಅಲೆದಾಡಬೇಕಾದಂತಹ ಅನಿವಾರ್ಯ ಸ್ಥಿತಿಯಲ್ಲಿದ್ದಾರೆ. ದಾಖಲೆ ಸರಿಯಿಲ್ಲ ಅಂತ ಅಧಿಕಾರಿಗಳು ತಿರಸ್ಕರಿಸುವ ಫೈಲ್ಗಳ ದಾಖಲೆ ನೀಡಬೇಕಾದ ಕಚೇರಿಗಳಲ್ಲೇ ದಾಖಲೆ ಸಿಗದ ಹಿನ್ನೆಲೆಯಲ್ಲಿ ಜನ ಕಂದಾಯ ಇಲಾಖೆಯ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ. ಹಲವು ವರ್ಷಗಳಿಂದ ತಮ್ಮ ಸ್ವಾಧೀನದಲ್ಲಿದ್ದ ಭೂಮಿಯನ್ನ ಸರ್ಕಾರದ ನೀತಿಯಂತೆ ತಮ್ಮ ಸುಪರ್ದಿಗೆ ಪಡೆದುಕೊಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಕುಟುಂಬಗಳು ಆ ಭೂಮಿಯನ್ನ ತಮ್ಮ ಹೆಸರಿನಲ್ಲಿ ಮಾಡಿಕೊಳ್ಳಲು ಇನ್ನೆಷ್ಟು ವರ್ಷ ಕಾಯಬೇಕು ಎನ್ನುವ ಪ್ರಶ್ನೆಗೆ ಉತ್ತರವೇ ಸಿಕ್ಕಿಲ್ಲ. ಸರ್ಕಾರದ ಅಕ್ರಮ ಸಕ್ರಮ ಕಾನೂನಿನ ಪ್ರಕಾರ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಮಂಜೂರಾದ ಭೂಮಿಗೆ ಜೀವನ ಪೂರ್ತಿ ದಾಖಲೆಗಳಲ್ಲೇ ಹುಡುಕಾಡಬೇಕಾದ ಸ್ಥಿತಿ ಇಲ್ಲಿನ ಕುಟುಂಬಗಳದ್ದಾಗಿದೆ. ಅಕ್ರಮ ಸಕ್ರಮ ನಿಯಮದ ಪ್ರಕಾರ ತಮ್ಮ ಸ್ವಾಧೀನಕ್ಕೆ ಬಂದ ಭೂಮಿಯನ್ನ 2 ವರ್ಷಗಳ ಒಳಗಡೆ ಫ್ಲೋಟಿಂಗ್ ಅಂದ್ರೆ ಪಕ್ಕಾ ಭೂಮಾಪನ ನಕ್ಷೆ ಮಾಡಿ ತಮ್ಮ ಹೆಸರಿನಲ್ಲಿ ದಾಖಲೆಗಳನ್ನು ಸಿದ್ಧಪಡಿಸಬೇಕಾಗಿದೆ. ಆದರೆ ಭೂಮಿ ಪ್ಲಾಂಟಿಂಗ್ಗೆ ಬೇಕಾದ ದಾಖಲೆಗಳನ್ನು ಸಿದ್ಧಪಡಿಸುವುದೇ ಪುತ್ತೂರಿನ ಜನಕ್ಕೆ ಸವಾಲಾಗಿ ಪರಿಣಮಿಸಿದೆ. ತಮ್ಮಲ್ಲಿದ್ದ ದಾಖಲೆಗಳನ್ನು ಸರ್ವೆ ಇಲಾಖೆಗೆ ಸಲ್ಲಿಸಿದ ಸಂದರ್ಭದಲ್ಲಿ ದಾಖಲೆಗಳು ಸರಿಯಿಲ್ಲ ಎನ್ನುವ ಉತ್ತರ ನೀಡಿ ಫೈಲ್ಗಳನ್ನು ತಿರಸ್ಕರಿಸಲಾಗುತ್ತಿದೆ. ಸರ್ವೆ ಇಲಾಖೆ ಕೇಳಿದ ದಾಖಲೆಗಳನ್ನು ಪಡೆಯಲು ಕಂದಾಯ ಇಲಾಖೆ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ, ಅಭಿಲೇಖಾಲಯ, ಎನ್ಸಿಆರ್ ಕಚೇರಿಗಳಿಗೆ ಅರ್ಜಿ ಸಲ್ಲಿಸಿದರೆ ದಾಖಲೆಗಳು ಸಿಗಲು ವರ್ಷಗಟ್ಟಲೆ ಕಾಯಬೇಕಾದ ಸ್ಥಿತಿ ಇದೆ. 3 ವರ್ಷದಿಂದ ಬರ್ತಾ ಇದೆ. ಒಂದು ಡಾಕ್ಯುಮೆಂಟ್ಸು ಏನೇನೋ ಡಾಕ್ಯುಮೆಂಟ್ಸು ಕೇಳಿ ಕೊರಿ ಹಾಕಿ ಇದಾಕಿ ರಿಟರ್ನ್ ಕಳಿಸ್ತಾರೆ. ಕೆಳಗಿಂದ ಮೇಲಿಂದ ಕೆಳಗೆ ಕಳಿಸ್ತಾರೆ, ಕೆಳಗಿಂದ ಮೇಲೆ ಕಳಿಸಿ ಮೇಲಿಂದ ಕೆಳಗೆ ಹೋಗಿ ಇದೇ ಸಾಕು ಆಗಿದೆ. ರಿಕಾರ್ಡ್ ರೂಮಲ್ಲಿ ಹೋದರೆ ರಿಕಾರ್ಡು ಸಿಕ್ಕುವುದಿಲ್ಲ. ಯಾವುದು ತಿಂಗಳಗಟ್ಟಲೆ ನಮಗೆ ಒಂದು ಕಾಪಿ ತೆಗಿಲಿಕ್ಕೆ ಆಗೋದಿಲ್ಲ ಅಂತ 100 ಡಾಕ್ಯುಮೆಂಟ್ಸ್ ಕೇಳಿದರೆ ನಾವು ಎಲ್ಲಿ ನೋಡ್ತೀವಿ? ಡಾಕ್ಯುಮೆಂಟ್ಸೇ ಸರಿ ಇರುವುದಿಲ್ಲ, ಡಾಕ್ಯುಮೆಂಟ್ಸೇ ಸಿಕ್ಕುವುದಿಲ್ಲ, ಯಾವುದೂ ಸಿಕ್ಕುವುದಿಲ್ಲ. ಎಲ್ಲ ಅದು ಸಿಕ್ಕುವುದಿಲ್ಲ, ಇದು ಸಿಕ್ಕುವುದಿಲ್ಲ. ಆಕಾರ ಬಂದು ತೆಗೆಯುವಾಗ ಇಲ್ಲಿ ಆಕಾರ ಬಂದು ತೆಗೆದು ಆಕಾರ ಬಂದು ಸರಿ ಇರೋದು, ಪ್ಯಾರೆಂಟ್ಸ್ ಕೊಡಿ ಅಂದರೆ ಪ್ಯಾರೆಂಟ್ಸ್ ಸರಿ ಇರೋದು. ಅಕ್ರಮ ಸಕ್ರಮ ಕಾನೂನಿನಡಿ ದೊಡ್ಡ ವಿಸ್ತೀರ್ಣದ ಭೂಮಿಯನ್ನ ಪಡೆದುಕೊಂಡವರಿಗೆ ಈ ವ್ಯವಸ್ಥೆಯಿಂದ ಯಾವುದೇ ತೊಂದರೆಯಾಗಿಲ್ಲದೇ ಇದ್ರು ಇಲ್ಲಿ ಸಮಸ್ಯೆಗೆ ಸಿಲುಕಿರುವವರು ಸಣ್ಣ ವಿಸ್ತೀರ್ಣದ ಭೂಮಿಯನ್ನ ಪಡೆದು ಸ್ವಂತ ಮನೆಯನ್ನ ಕಟ್ಟಬೇಕು ಅಂತ ಕನಸು ಹೊತ್ತವರಾಗಿದ್ದಾರೆ. ಇದ್ದ ಹಣವನ್ನ ಅಕ್ರಮ ಸಕ್ರಮದ ಮೂಲಕ ಪಡೆದ ಭೂಮಿಗೆ ಸರ್ಕಾರಕ್ಕೆ ಕಟ್ಟಬೇಕಾದ ಶುಲ್ಕವನ್ನ ಕಟ್ಟಿ ಬ್ಯಾಂಕ್ ಸಾಲ ಪಡೆದು ಮನೆ ಕಟ್ಟಬೇಕು ಅಂತ ಯೋಜನೆ ಹಾಕಿಕೊಂಡ ಸಾವಿರಾರು ಕುಟುಂಬಗಳ ಸ್ಥಿತಿ ಈ ವ್ಯವಸ್ಥೆಯಿಂದಾಗಿ ಡೋಲಾಯಮಾನವಾಗಿದೆ. ಬ್ಯಾಂಕ್ ಸಾಲ ಪಡೆಯಲು ಭೂಮಿಯ ಪ್ಲಾಂಟಿಂಗ್ ಮಾಡುವುದು ಅನಿವಾರ್ಯವಾಗಿದ್ದು, ಪ್ಲಾಂಟಿಂಗ್ ಕೆಲಸವೇ ಆಗದ ಹಿನ್ನೆಲೆ ಬಡ ಜನರು ತತ್ತರಿಸುವಂತೆ ಆಗಿದೆ. ಪುತ್ತೂರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಕೇವಲ ಸಹಿಗಾಗಿ ಜಿಲ್ಲಾ ಭೂ ದಾಖಲೆಗಳ ನಿರ್ದೇಶಕರ ಕಚೇರಿಗೆ ಕಳುಹಿಸಿರುವಂತಹ ಫೈಲ್ಗಳು ಕಚೇರಿಯಲ್ಲಿ ಕೊಳಿತಾ ಇದೆ ಎನ್ನುವ ಆರೋಪವೂ ಕೇಳಿ ಬರ್ತಿದೆ. ಈ ಶಕ್ತಿಸೌಧದಲ್ಲಿ ಕಂದಾಯ ಇಲಾಖೆ, ಭೂಮಾಪನ ಇಲಾಖೆ, ಸಬ್ ರಿಜಿಸ್ಟ್ರ್ ಆಫೀಸು, ಟ್ರೆಸರಿ ಇನ್ನಿತರ ಇಲಾಖೆಗಳೆಲ್ಲವೇ. ಆದರೆ ಇಲ್ಲಿ ಸರ್ವೆ ಆಫೀಸ್ನಲ್ಲಿ ಯಾವುದೇ ಸಾರ್ವಜನಿಕರ ಕೆಲಸಗಳು ಯಾವುದೇ ಕ್ರಮಬದ್ಧವಾಗಿ ಆಗೋದಿಲ್ಲ. ಕ್ರಮಬದ್ಧವಾಗಿ ನಾವು 2,000 ರೂಪಾಯಿ ಕಟ್ಟಿ ಲೆವೆನಿಗೆ ಅರ್ಜಿ ಹಾಕಿ ಆ ಲೆವೆನಿ ಅರ್ಜಿ ಹಾಕಿದ ಬಳಿಕ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತೇಳಿ ಅರ್ಜಿಯನ್ನು RRT ಎಂಬುದು ಕಳಿಸ್ತಾರೆ. RRT ಕಳಿಸಿ ಅಲ್ಲಿ ಗ್ರಾಮದಲ್ಲಿ ಗ್ರಾಮ ಕರಣಿಗನಲ್ಲಿ ಅರ್ಜಿ ಬಾಕಿಯಾಗಿರ್ತದೆ. ಅದರ ಪ್ರಕ್ರಿಯೆ ಇಲ್ಲ. ಅದು ನಾವು ಲೆವೆನಿಗೆ ಹಣ ಕಟ್ಟಿ 1 ತಿಂಗಳೊಳಗೆ ಅಳತೆ ಆಗಿ ಅವನಿಗೆ ಸಮರ್ಪಕವಾದ ದಾಖಲೆಯಾದ ಪಹಣಿ ಪತ್ರ ಮತ್ತು ಲೆವೆನಿ ನಕ್ಷೆ ನೀಡಬೇಕೆಂಬ ಕಾಯ್ದೆಯಲ್ಲಿದೆ. ಆದರೆ ಎಂಥದ್ದು ಯಾವುದೇ ಈವರೆಗೆ ಈ ಕಚೇರಿಯಲ್ಲಿ ಆದದ್ದಂಥದ್ದಿಲ್ಲ. ಒಂದು. ಎರಡನೇದು, ಅಕ್ರಮ ಸಕ್ರಮದಡಿ ಮಂಜೂರಾತಿಯಾದ ಜಮೀನಿಗೆ ಮಂಜೂರಾತಿಯಾದ 2 ವರ್ಷದಲ್ಲಿ ನಮ್ಮಲ್ಲಿ ಮಂಜೂರಾತಿ ಸಮಯದಲ್ಲಿ ಸಾಡಿ ಶುಲ್ಕ, ಪ್ಲಾಟಿಂಗ್ ಶುಲ್ಕವನ್ನು ಪಡ್ಕೊಂಡ್ರೂ ಕೂಡ 2 ವರ್ಷ ಅಲ್ಲ, 15 ಅಲ್ಲ, 25 ವರ್ಷ ಆದರೂ ಕೂಡ ಈವರೆಗೂ ನಮ್ಮಲ್ಲಿ ಅಕ್ರಮ ಸಕ್ರಮದಲ್ಲಿ ಮಂಜೂರಾತಿಯಾದ ಜಮೀನು ಪ್ಲಾಟಿಂಗ್ ಆಗೋದಿಲ್ಲ. ಒಂದೊಂದು ADLR, ಒಂದೊಂದು DDLR ಬಂದಂತೆ ಒಂದೊಂದು ಕಾನೂನುಗಳನ್ನು ಮಾಡ್ತಾರೆ. ಸರ್ಕಾರದ ಕಾನೂನನ್ನು ಯಾವುದೇ ಪರಿಪಾಲಿಸುವುದಿಲ್ಲ.
ಪ್ರತಿ ತಾಲೂಕು ಕೇಂದ್ರಕ್ಕೆ ಜಿಲ್ಲಾ ಭೂ ದಾಖಲೆಗಳ ನಿರ್ದೇಶಕ ವಾರದಲ್ಲಿ 1 ದಿನ ಭೇಟಿ ನೀಡಿ ಇಂತಹ ಫೈಲ್ಗಳಿಗೆ ಸಹಿ ಹಾಕಿ ಸಕ್ರಮಗೊಳಿಸಬೇಕು ಎನ್ನುವ ನಿಯಮವಿತ್ತು. ಪುತ್ತೂರು ತಾಲೂಕು ಕಚೇರಿಗೆ ಬರುವ ಈ ಅಧಿಕಾರಿ ಕಳೆದ 1 ವರ್ಷದಿಂದ ಯಾವುದೇ ಕಡತಗಳಿಗೂ ಸಹಿಯನ್ನ ಹಾಕಿಲ್ಲ ಎನ್ನುವ ದೂರುಗಳು ಇತ್ತು. ಜನಪರ, ಬಡವರ ಪರ ಅಂತ ಬೊಬ್ಬಿರಿಯುವ ಸರ್ಕಾರದ ಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಗಮನ ಹರಿಸಿ ಬಡ ಜನತೆಗೆ ನ್ಯಾಯ ಒದಗಿಸುವ ಕಾರ್ಯವನ್ನ ಮಾಡಬೇಕಾಗಿದೆ. ನಮ್ಮ ಕುಳ್ಳ ನ್ಯೂಸ್, ಪುತ್ತೂರು.